ಹೋಗುದು ಅಲ್ಲ, ಅವನು ನನ್ನ ಬಳಿಗೆ ಬರಬೇಕು. ಬರಬೇಕು ಅಂತಾದ್ರೆ ಏನು ಮಾಡಬೇಕು? ಹೇಗೂ ಹಸಿವಾಗ್ತಾ ಇದೆ, ಕಾಣ್ತಾ ಇದೆ ಇವನ ಹಣ್ಣು ಹಂಪಲುಗಳನ್ನೆಲ್ಲ ತಿಂದು ಒಳಮದು ಹಾಡು. ನಮಗೆ ಭಾಷೆ ಇಲ್ಲ. ಒಂದು ಪ್ರಾಣಿಯಲ್ಲಿ ಹೋಗಿ ನಿಲ್ಲು ಮಾಡ ಅಂತ ಹೇಳಿದ್ರೆ ಅದು ನಿಲ್ತಾರೆ. ಕಲ್ಲು ನಿಲ್ಲು ಕಲ್ಲು ನಿಲ್ಲು ಕಲ್ಲು. ಸಾಮಾನ್ಯ ಮಂಗ ಅಂತ ಹೇಳಿ ಒಂದು ಕಲ್ಲನ್ನು ಎಸೆದರೆ ಅದು ಕಲ್ಲನ್ನು ಹೀಗೆ ಹಿಡಿದು ಇಲ್ಲಿಗೆ ತಿಕ್ಕಿತು. ಯಾಕೆ ಅಂತಂದ್ರೆ ಈ ಕೇಳಿಗೆ ಆಗ್ತಲ್ಲ, ತಿಕ್ಕಿ ಅದನ್ನೇ ನನ್ನ ಮೂಸು. ಹೌದು, ಮಂಗನ ಕೈಯಲ್ಲಿ ಪೆಟ್ಟು ತಿಂದು ಇಲ್ಲಿಗೆ ಓಡಿ ಬಂದದ್ದು. ಈ ನಮ್ಮ ವನವನ್ನೇ ಹಾಳು ಮಾಡಿ ಕೆಲವುಗಳು ಮರಗಳನ್ನೆಲ್ಲ ಮೇಲೆ ಕೆಳಗೆ ಮಾಡಿ ಹಾಕಿದ್ದು ಮಾತ್ರ ಅಲ್ಲ, ನಾಶ ಇದಕ್ಕೆ ಸರಿಯಾದ ವ್ಯವಸ್ಥೆ ಆಗಬೇಕು. ನನ್ನ ಮಂತ್ರಿಯ ಮಗ ಹಾಗೂ ನನ್ನ ಮಕ್ಕಳಿದ್ದಾರಲ್ಲ, ಅಕ್ಷ ಕುಮಾರ ಜಂಬು ಮಾಡಿ ಬರಲು.
ವನವಾದಂತಹ ಅಶೋಕವನದಲ್ಲಿ ಒಂದು ಮಂಗ ಬಂದು ಸೇರಿದೆಯಂತೆ. ವನವನ್ನೆಲ್ಲ ಕೆಡಿಸಿದ್ದಲ್ಲ, ವನಪಾಲಕರನ್ನ ಹೆಚ್ಚಿಸಿದೆಯಂತೆ. ಈ ಕ್ಷಣವೇ ಹೋಗಿ ಮಂಗನನ್ನ ಹೆಡೆ ಹುರಿ ಕಟ್ಟಿ ತರುವಲ್ಲಿ ಅಭಿಪ್ರಾಯ. ಬಂದಿರುವಂತಹ ಒತ್ತಡವನ್ನು ಬಂಧಿಸಿ ಆದಷ್ಟು ಬೇಗ ಹೋಗಿ ಬನ್ನಿ. ನಾನು ಕೊಡಲ್ಲ, ನೀನಾಗಿ ನನ್ನ ಹಾಗೆ ಮಾಡಿ ನಿನ್ನಾಗೆ ಮಾಡಿದ್ದಲ್ಲ, ನಿನ್ನನ್ನು ನೋಡುವಾಗ ಬಡಿಯುವಂತಾಗಿತ್ತದೆ. ತ್ರಿಕೂಟಾಚ ಪರ್ವತದ ಮೇಲೆ ಭಾಗದಲ್ಲಿರುವಂತಹ ಲಂಕೆ ಇದು. ಸುವರ್ಣ ಲಂಕೆಗೆ ಒಂದು ಮಂಗ ಬಂದ ಉದಾಹರಣೆ ಇಲ್ಲ. ಯಾರನ್ನು ಮಂಗ ಮಾಡಬೇಕಾಗಿ ಬಂದದ್ದು ನೀನು? ಇದು ಬಡಿದಾಡಿಕೊಂಡು ನಿನ್ನನ್ನು ಯಾರು? ನಾನೇ? ನೀನು ಬಂದಲ್ಲಿಗೆ ಕಳಿಸ್ತೇನೆ. ಒಳ್ಳೆ ವಿಚಾರ ಹೇಳ್ತೇನೆ. ಎಲ್ಲಿಂದ ಬಂದಿದ್ದಿ ಅಲ್ಲಿ ನಮ್ಮ ಅಂಗಡಿ ತೋರಿಸಿದ್ರೆ ಬಹಳ ಬಾಳ
ಶಕ್ತಿಯನ್ನು ಪ್ರದರ್ಶಿಸ್ತಾ ಇದ್ದೀಯ. ನಿನ್ನದು ಮಾತ್ರವಲ್ಲ, ರೆಂಬೆ ಗೊಂಬೆಗಳನ್ನೆಲ್ಲ ತುಂಡು ಮಾಡಿದ್ದೀಯಲ್ಲ, ನಿನ್ನ ಶಿರ ಹಾರಿಸ್ತೇನೆ. ಹಸಿವಾದದ್ದು ನಿಮಗೆ, ಅದಕ್ಕೆ ತಿನ್ನಬೇಕು. ಅದನ್ನೆಲ್ಲ ಮಾಡಿ ನಾಶ ಮಾಡುವುದು ಯಾತಕ್ಕಾಗಿ? ಅದು ನಾನು ಮನೆ ಇರುವಾಗ ತುಂಡಾಯ್ತು, ನಿಮ್ಮ ಮನಸ್ಸಾಗಿ ಇಲ್ಲ. ನೀನು ಹೇಳಿದ್ದರಿಂದ ತುಂಡಾದದ್ದು. ಹೌದಾ? ಹಾ. ಇದನ್ನು ಕೇಳಿದಕ್ಕೆ ಬಂದ್ರೆ ಹೇಳುವಂತೆ. ಅದನ್ನು ಕುರಿತ ಹಾಗೆ ನಿನ್ನನ್ನು ಕೊಂದ. ಅಶೋಕವನದಲ್ಲಿರುವಂತಹ ಸಭ್ಯರ ಕರ್ತರನ್ನು ಹೋದಂತಹ ವೀರರು ಒಬ್ಬೊಬ್ಬರು ಹಸುರು ಹೇಗಿದರಂತೆ. ಇನ್ನು ಹೀಗೆ ಇರುವುದಲ್ಲ, ಮಗನಾದ ಇಂದ್ರಾರಿಯನ್ನ ಕರೆಸಿ
ಅಲ್ಲಿ ಒಬ್ಬ ವಿಶೇಷವಾದಂತಹ ಮಂಗ ಹೊಕ್ಕಿದ್ದಾನಂತೆ. ವನವನ್ನೆಲ್ಲ ಹಾಳುಗೆಡವಿ ನಮ್ಮಲ್ಲಿದ್ದಂತಹ ವನಪಾಲಕರನ್ನು ಹಿಂಸಿಸಿದ್ದಾರೆ. ನಮ್ಮ ಮಕ್ಕಳಾದಂತಹ ಕುಮಾರ ಕೆಂಪುಮಾಯರನ್ನ ಕರೆದಿದ್ದಾನಂತೆ. ಹಾಗಾಗಿ ವನದಲ್ಲಿರುವಂತಹ ಮಂಗನನ್ನ ಕರೆತರಬೇಕು. ಮಂಗನಿಂದ ನಮ್ಮ ಪವಾನ ಆ ನಾಚಿಕೆ ಆಗ್ತಾ ಇವೆ. ಅಲ್ಲದೆ ಇದ್ರೆ ರಕ್ತದಲ್ಲಿ ಮಾಡ್ಬೇಕ ಎಲ್ಲಿ ಎನ್ನುವಂತ ಅಗತ್ಯವನ್ನು ಸಂಪಾದಿಸಿಕೊಂಡ ನಾನಿರುತ್ತಾ ಈ ಕಾಲದಲ್ಲಿ ಎಂತಾದ್ರೆ ಸಹಿಸಿಕೊಳ್ಳುವುದಕ್ಕಾಗುವುದಿಲ್ಲ. ಹೋಗಿ ಬಾ ಮಗನೇ. ನಿನಗೆ ಚಾನಾಹರಿ ಮಾಡಿಬಿಟ್ಟೆ ಅಲ್ಲ ಮಂಗ. ನಿನ್ನ ಬಾಣವನ್ನು ಹಿಡಿದು ನಾನು ಅಪ್ಪೈತೆ.
ಬಂದು ಜಯಿಸ್ತೇನೆ, ನನ್ನನ್ನು ಸೋಲಿಸ್ತೇನೆ ಎನ್ನುವ ಹಾಗೆ ಭಾವಿಸಿದೆ. ನಿನ್ನನ್ನು ಬಂಧಿಸಿಕೊಂಡು ಹೋಗುವಾಗ ಯಾರು ಕರ್ತಾರೆ? ಇದು ಇದ್ದಾರೆ ಎಷ್ಟು, ಅವರ ಪರಾಕ್ರಮ ಏನು ನೀನು ನೋಡಿಲ್ಲ, ಅದನ್ನು ನಾನು ತೋರಿಸ್ತೇನೆ. ಏನಿದು ಯಾವ ರೀತಿಯಲ್ಲಿ ಹೋರಾಟ ಮಾಡಿದ್ರು ಇವರನ್ನು ಜಯಿಸುವುದಕ್ಕಾಗುವುದಿಲ್ಲ ಅಂತಾರೆ. ಅಲ್ಲ, ಇವರನ್ನು ಬಂಧಿಸಬೇಕು. ಬಂಧಿಸು. ಆಗುವುದಿಲ್ಲ, ಹಾಗಾದ್ರೆ ಇವರನ್ನು ಬಂಧಿಸಬೇಕು ಅಂತಾದ್ರೆ ಏನು ಮಾಡಬೇಕು? ಹೌದು, 10,000 ಮಂದಿ ನನ್ನ ಜೊತೆಯಲ್ಲಿ ಬಂದವರು ಇವರನ್ನು ಬಂಧಿಸುವಂತಹ ಪ್ರಯತ್ನ ಮಾಡಿದ್ರು ಕೂಡ ಆಗುವುದಿಲ್ಲ ಅಂತಾರೆ. ಇನ್ನು ನನ್ನಲ್ಲಿರುವಂತಹ ಬ್ರಹ್ಮಾಸ್ತ್ರದಿಂದ ಇವನ ಮೇಲೆ ಪ್ರಯೋಗ ಮಾಡ್ತೇನೆ. ಹೋರಾಟವನ್ನು ಮಾಡಿ ಕೈಗೊಂಡಂತಹ ಇಂದ್ರಾಣಿ ದಾರಿ ಕಾಣದೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದ್ದಾನೆ. ಏನೇ ಆಗಲಿ ಬ್ರಹ್ಮದೇವರಿಗೆ ಕೊಡಬೇಕಾದಂತಹ ಗೌರವವನ್ನು ಕೊಡಲೇಬೇಕು. ಅದಕ್ಕೆ ಬೇಕಾಗಿ ಈ ಅಸ್ತ್ರಗಳಿಗೆ ಬಂದಿ ಆಗ್ತೇನೆ ನೋಡಿ. ಇಂದು ತಿಂದ ಬಂಗಾರ ಅಂತ ನಿಲ್ತೇನೆ. ಯಾರಲ್ಲಿ ಇವನನ್ನು ರಥಕ್ಕೆ ಬಂದಿದ್ದು ಯಾವ ರಥ? ನನ್ನ ಸಿದ್ದಪ್ಪನ ರಥ, ವಜ್ರ ರಥವಿದು. ಅದರಲ್ಲಿ ಕುಳಿತದ್ದು ಸರಿ. ಹಾಗಾದ್ರೆ ಇವರನ್ನು ಕೊಂಡು ಹೋಗಬೇಕಲ್ಲ. ಏಳೇ ರಥವನ್ನು ಸಂತೋಷ ಆಯ್ತು ಮಗನೇ. ಆತನೊಂದಿಗೆ ಹೋರಾಟವೇನು ಸ್ವಲ್ಪ ದೇಹಕ್ಕೆ ಆಯಾಸವಾಗಿರಬಹುದು. ವಿಶ್ರಮಿಸು ನೀನು. ಮಂತ್ರಿಗಳೇ, ತಮ್ಮನ್ನು ಕಳಿಸುವುದಕ್ಕೆ ಬಲವಾದ ಕಾರಣವಿದೆ. ಅಶೋಕವನವನ್ನು ಕೆಡಿಸಿದಂತಹ ಈ ಕವಿಯನ್ನು ನನ್ನ ಮಗನಾದಂತಹ ಇಂದ್ರಾಲ್ ಹೇಳುತ್ತಿದ್ದಾನೆ. ಒಮ್ಮೆ ಆತನನ್ನು ವಿಚಾರಿಸಿ ನೋಡೋಣ. ಕೊನೆಗೂ ಕಳಿಸಿದಿರಲ್ಲ, ನಿಜ. ಅದು ಮಂಗನನ್ನು ವಿಚಾರಿಸುವುದು. ಏನೇ ಇರಲಿ, ಇದು ರಾಜಕಾರ್ಯ. ವಿಚಾರಿಸ್ತೇನೆ. Yeah.
ರಥವಾಡಲಿ ಕುಳಿತಂತಹ ನಿನ್ನನ್ನು ಕಾಣುವಾಗ ನನಗೂ ಒಂದೊಮ್ಮೆ ಆಶ್ಚರ್ಯವಾಯಿತು. ಏನಪ್ಪ ಇದು? ನಿನಗೆ ಹಣ್ಣು ತಿನ್ನುವುದಕ್ಕೆ ಇನ್ನೇನು ಆಹಾರ ಬೇಕು ಅಂತಾದರೆ ವನವನ್ನು ಸೇರಿದ ಬಳಿಕ ಕೇಳಿ ಪಡೆಯುವುದು. ಅದನ್ನು ಬಿಟ್ಟು ಇದು ಲಂಕೆಯ ನೆಲ, ಇಷ್ಟೆಲ್ಲ ಹಣ್ಣುಗಳನ್ನು ತಿಂದದ್ದು ಮಾತ್ರ ಅಲ್ಲ, ಈ ವನವನ್ನೆಲ್ಲ ಚಾಣಹಾಣಿಗೊಳಿಸಿ ಮುಂದುವರಿಯುತ್ತಾ ಇದ್ದವ. ಈಗ ನಿನ್ನನ್ನು ರಥ ಅಡಲಿಸಿ ತಂದಿದ್ದಾರೆ. ಯಾಕೆ ಹೀಗೆ ಮಾಡಿದೆ? ಏನು ನಿನ್ನ ಕಥೆ? ಯಾವ ದೇಶ? ಯಾಕೆ ಇಲ್ಲಿಗೆ ಬಂದೆ? ಹೇಳಪ್ಪ. ನನ್ನನ್ನು ಕೇಳುವವರು ನೀವು ಯಾರು? ಗೊತ್ತಾಗಲಿಲ್ವ? ಜೀವನದಲ್ಲಿ, ಜೀವನ ವ್ಯವಹಾರದಲ್ಲಿ, ರಾಜಕೀಯದಲ್ಲಿ ಪ್ರಕೃಷ್ಟವಾದ ಹಸ್ತವನ್ನು ಹೊಂದಿದವ ಹಸ್ತ. ಮಂತ್ರಿಯವರ ಅಷ್ಟಮಂತ್ರಿಗಳಲ್ಲಿ ನಾನು ಒಬ್ಬ. ಓ ಮಂತ್ರೀಶ, ತೋರಯ್ಯ ತೋರು. ಏನು? ಮಾತನಾಡುವವರು ಎನ್ನುವ ಹಾಗೆ. ಮಂತ್ರಿ ಅಯ್ಯ, ಯಾಕೆ ಎಲ್ಲಿಂದ ಏನೆನ್ನುವಂತಹ ಪ್ರಶ್ನೆಯನ್ನು ಕೇಳ್ತಾ ಇದ್ದೀಯ? ನಿನ್ನ ಪ್ರಶ್ನೆಗೆ ಉತ್ತರ ಅಲ್ಲ, ನಿನ್ನಲ್ಲೇ ಒಂದು ಪ್ರಶ್ನೆಯನ್ನು ಕೇಳುತ್ತೇನೆ. ಪ್ರಶ್ನೆಗೆ ಪ್ರಶ್ನೆ. ಹೌದು, ಇದು ಈ ಲಂಕೆಯಲ್ಲಿ ಅವೊಬ್ಬ ಇದ್ದಾನೆ. ಲಂಕೆಯಲ್ಲಿ ತುಂಬಾ ಮಂದಿ ಇದ್ದಾರೆ. ಹಾಗಲ್ಲ, ಇಲ್ಲಿ ಅಧಿಕಾರಿ ದಶಕಂಠ ಅನ್ನುವ ಯಾರು, ಅವನನ್ನು ನನಗೆ ತೋರಿಸಿ. ಅವ ಮಾಡಿದ ಕೆಲಸ ಏನು? ಶ್ರೀರಾಮಚಂದ್ರನ ಮಡದಿಯಾದಂತಹ ಜಾನಕಿ ದೇವಿಯನ್ನು ಕದ್ದು ತಂದವ. ಅವನ್ನೊಮ್ಮೆ ತೋರಿಸು, ಆಮೇಲೆ ನಾನು ನನ್ನ ವಿಚಾರ. ಕಪಿಯೇ, ಹಾಲಿಗೆ ಬಂದವ ದನವನ್ನು ವಿಕ್ರಯಿಸುವುದಕ್ಕೆ ಮುಂದಾದ ಹಾಗಾಯಿತು. ನಾನು ಪ್ರಶ್ನೆ ಕೇಳಿದರೆ ಸಮರ್ಪಕವಾದಂತಹ ಉತ್ತರವನ್ನು ಕೊಡದೆ ರಾವಣನನ್ನು ತೋರಿಸುವುದು. ಒಮ್ಮೆ ನೋಡ್ಬೇಕು ಅವನನ್ನು. ಹೇಗೆ ನೀನು ಈ ವನವನ್ನು ಯಾಕೆ ಹಾಳು ಮಾಡಿದೆ ಎನ್ನುವ ಹಾಗೆ ಉತ್ತರಿಸುತ್ತಾ ಇಲ್ಲ. ಯಾಕೆ ಹೀಗೆ ಮಾಡಿದೆ ಅದಕ್ಕೆ ಮೊದಲು ಉತ್ತರಿಸು. ಅವನನ್ನು ತೋರಿಸಿ ಮೊದಲು. ರಾವಣನನ್ನು ನೋಡುವಂತಹ ಯೋಗ ಯೋಗ್ಯತೆ ನಿನಗಿಲ್ಲ. ಈ ಕಾಲದಲ್ಲಿ ನಾನು ಕೇಳಿರುವಂತಹ ಪ್ರಶ್ನೆ ಏನು? ವನವನ್ನು ಹಾಳು ಮಾಡಿ. ನನಗೆ ಹಸಿವಾಯ್ತು. ಹಸಿವಾಯ್ತು. ನೀನೇ ಹಾಳು ಮಾಡಿದ್ದ? ಅದಕ್ಕೆ ತಿಂದೆ. ನೀನೇ ತಿಂದದ್ದ? ಆದ್ರೆ ಇದು ಹಾಳು ಮಾಡಿದ್ದು ನಾನು. ಮತ್ತೆ ಇದು ಮರಕ್ಕೆ ಏರುವ ಅದು ಮುರಿದು ಬಿತ್ತು. ನಾನಲ್ಲ, ಮತ್ತೆ ನನ್ನ ತಮ್ಮ. ನೀನು ಒಬ್ಬನೇ ಬಂದದ್ದಲ್ಲ, ನಿನ್ನ ತಮ್ಮನನ್ನು ಕರ್ಕೊಂಡು ತಮ್ಮ ಇದ್ದ. ಎಲ್ಲಿ ಹೋದ? ನನ್ನ ಹಿಂದೆ ಅವನಮ್ಮವನೇ ಅಂತ. ಮಂತ್ರಿಗಳೇ, ನಿಮಗೆ ನನ್ನ ಮಾತು ಅರ್ಥ ಆಗಿಲ್ವಾ? ನಿನ್ನ ಹಿಂದೆ ಯಾರು? ನನ್ನ ಹಿಂದೆ ನನ್ನ ತಮ್ಮ. ಭಾರವನ್ನು ತೋರಿಸ್ತಾ ಇದ್ದ ಸಾಮಾನ್ಯನಲ್ಲ ನೀನು. ಗೊತ್ತಾಯ್ತು. ಸಾಮಾನ್ಯವಾದಂತಹ ಕಪಿ ಇದು. ನಮ್ಮನ್ನೇ ಅಣಕಿಸುವುದಕ್ಕೆ ಮುಂದಾಗುತ್ತಾ ಇದೆ. ಯಾರು ಚಾಣಹಾಣಿ ಮಾಡಿದ್ದು ಎನ್ನುವಂತಹ ಪ್ರಶ್ನೆಗೆ ಉತ್ತರ ಏನು ಗೊತ್ತಾ? ತನ್ನ ಬಾಲವನ್ನು ತೋರಿಸ್ತಾ ಇದ್ದಾನೆ. ಹೀಗೆ ಬಿಡ್ಬೋದು. ಹಾಗಾದರೆ ಈ ಬಾಲ ಇನ್ನು ಇರಕೂಡದು. ಇದಕ್ಕೆ ಬಟ್ಟೆಯನ್ನ ಸುತ್ತಿ ತೈಲವನ್ನ ಹುಯ್ದು ಬೆಂಕಿಯನ್ನು ಹಚ್ಚಿ ಸುಡಬೇಕು. ಬಟ್ಟೆ ತರುವುದಕ್ಕೆ ವ್ಯವಸ್ಥೆ ಆಗುವುದಿಲ್ಲ. ಸೀತೆಗೆಂದು ತಂದಂತಹ ಬಟ್ಟೆ ಇದೆ, ಅದನ್ನೇ ಬಟ್ಟೆ. ತೈಲವನ್ನ ಸುರಿ. ಸಾಕಾಗುವುದಿಲ್ಲ. ಎಣ್ಣೆ ಸಾಕಾಗುವುದಿಲ್ವಾ? ಸೀತೆಯ ತಲೆಗೆ ಹಾಕುವುದಕ್ಕೆ ತಂದಂತಹ ಎಣ್ಣೆಯನ್ನು. ಹಾಗಾದರೆ ಇನ್ನು ಬಾಲವನ್ನೇ ಸುಡಿ.
ಸಿಗುವುದಕ್ಕೆ ಮುಂದಾಗಿದ್ದಾನೆ ಈ ದಶಕಂಠ. ಓಹೋ, ಇಷ್ಟು ಮುಂದುವರೆದಿದ್ದಾನಲ್ವೋ? ಹಾಗಾದ್ರೆ ನಾನು ಏನೆಂಬುದನ್ನು ತೋರಿಸಬೇಕೋ ಬೇಡವೋ? ಈಗ ಸಂತೋಷವಾಯಿತು. ನೋಡಿದ್ದೀರಾ, ಇಡೀ ಲಂಕಾಪುರವನ್ನೇ ಸುಟ್ಟು ಭಸ್ಮ ಮಾಡಿದ್ದೇನೆ. ಹೊತ್ತಿ ಉರಿಯುತ್ತಾ ಇದೆ. ಆದ್ರೆ 2 ಪ್ರದೇಶವನ್ನು ನಾನು ಏನೂ ಮಾಡಲಿಲ್ಲ. ಒಂದು ನನ್ನ ಅಮ್ಮ ಇದ್ದಂತ ಅಶೋಕವನ, ಆಮೇಲೆ ಭಕ್ತರಾದಂತ ವಿಭೀಷಣನ ಅರಮನೆಯನ್ನು ಹಾಗೆ ಬಿಟ್ಟಿದ್ದೇನೆ. ಆಯ್ತಲ್ವಾ? ರಾಮಚಂದ್ರನಲ್ಲಿ ಹೇಳಿದ್ದೇವೆ, 1 ತಿಂಗಳಾಗುವ ಮೊದಲು ಒಂದು ವಿಷಯವನ್ನು ತಿಳಿಸ್ತೇನೆ ಎನ್ನುವ ಹಾಗೆ. ಆದ್ರೆ ಏನು ಮಾಡೋಣ? ನೋಡಿದ್ದೀರಾ, ಬಾಲಕ್ಕೆ ಬೆಂಕಿ ತಾಗಿದೆ. ಬೆಂಕಿ ನಂದಿಸಬೇಕು. ಹೇಗೆ ನಂದಿಸುದು? ಅದು ಮುಂದೆ ಕಾಣ್ತಾ ಇದೆ ಸಮುದ್ರ. ಆ ಸಮುದ್ರ ತಿಳಿದು ಬೆಂಕಿಯನ್ನು ನಂದಿಸ್ತೇನೆ. ಈ ವಿಚಾರವನ್ನು ರಾಮನಲ್ಲಿ ಹೇಳ್ತೇನೆ. ಓಡಾಡಿಕೊಂಡು ಬಂದವನಾಗಿದ್ದೇನೆ. ಸೀತಾದೇವಿ ಕೊಟ್ಟಂತಹ ಚೂಡಾಮಣಿಯನ್ನು ಕಂಡು ಸಂತೋಷಪಟ್ಟು ಎಲ್ಲ ವಿಷಯವನ್ನು ಸವಿಸ್ತಾರವಾಗಿ ತಿಳಿಸಿದೆ. ಹಾಗಾದ್ರೆ ಇಂದಿನ ದಿವಸ ನಮ್ಮ ಪಾಲಿಗೆ ಜಯವಾಗಿದೆ. ಪ್ರಥಮ ಜಯ ಶ್ರೀರಾಮನ ಸೇನೆಗಾಗಿದೆ ಎಂಬಲ್ಲಿಗೆ ಮಂಗಳಕರವಾಗಿ ಸುಖಾಂತ್ಯವಾಗಿದೆ. ಹಾಗಾಗಿ ಇಂತಹ ಈ ಪ್ರಸಂಗವನ್ನು ಆಡಿ ಹಾಡಿದ ನಮಗೂ, ನೋಡಿಕೈದಂತಹ ನಿಮಗೆಲ್ಲರಿಗೂ ನಾವು ನಂಬಿಕೊಂಡು ಬಂದಂತಹ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ದೇವರು ಆಯುಷ ಆರೋಗ್ಯ ಭಾಗ್ಯವನ್ನು ನೀಡಲಿ ಎನ್ನುವ ಹಾಗೆ ಕೇಳಿಕೊಳ್ಳುತ್ತಾ ಪುಣ್ಯಪ್ರದವಾದಂತಹ